ನಮಸ್ತೆ ವೀಕ್ಷಕರೇ, ಕಿರಿ ಮಸ್ಕರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿ ಭಾನುವಾರ ಕೂಡ ಬಂದೇ ಬರ್ತೇನೆ. ಸೊ 1 to 1:30 ಒಂದು ಕಾರ್ಯಕ್ರಮ. ಸೊ ನಮ್ಮ ವಾಟ್ಸಪ್ ನಂಬರ್ ಇದೆ. ಆ ವಾಟ್ಸಪ್ ನಂಬರ್ಗೆ ನಿಮ್ಮ ಫ್ರೆಂಡ್ಸ್ ನಂಬರ್, ಇಲ್ಲದ ರಿಲೇಟಿವ್ಸ್, ಫ್ಯಾಮಿಲಿ ಮೆಂಬರ್ಸ್ ಯಾರ ನಂಬರನ್ನು ಕೂಡ ಕಳಿಸ್ಬೋದು. ಸೊ ಕೆಲವರಿಗೆ ಒಂದು ಪ್ರ್ಯಾಂಕ್ ಮಾಡಬೇಕು ಅಂತ ಭಾರಿ ಆಸೆ ಇರುತ್ತೆ. ಸೊ ಈ ಒಂದು ಕಾರ್ಯಕ್ರಮ ಮೂಲಕ ಅವರನ್ನು ಪ್ರ್ಯಾಂಕ್ ಮಾಡ್ಬೋದು. ಆ್ಯಂಡ್ ವಿತ್ ಡೀಟೇಲ್ಸ್. ಸೊ ವಿತೌಟ್ ಡೀಟೇಲ್ಸ್ ಸ್ವಲ್ಪ ಕಷ್ಟ ಆಗ್ಬೋದು. ಆ್ಯಂಡ್ ವಿತ್ ಡೀಟೇಲ್ಸ್, ಯಾಕಂದರೆ ಏನಾದರೂ ಒಂದು ರೀಸೆಂಟ್ ಸಿಚುವೇಶನ್ಸ್ ಏನಾದರೂ ಇದ್ದರೆ ಒಂದು ವಾಟ್ಸಪ್ಗೆ ಕಳಿಸಿ ವಿತ್ ಮೆಸೇಜ್. ಓಕೆ. ಸೊ ಕೆಲವೊಮ್ಮೆ ಕಾಲ್ಸ್ ಮಾಡಿ ಕೇಳ್ತಾರೆ. ಸೊ ಕಾಲ್ ಮಾಡಿ ಫಾರ್ ಎಕ್ಸಾಂಪಲ್ ನಂಬರ್ಗೆ ಕಾಲ್ ಮಾಡ್ತಾರೆ. ಸೊ ಕಾಲ್ ಬೇಡ, ಓನ್ಲಿ ಮೆಸೇಜ್. ಓಕೆ. ಸೊ ಮೆಸೇಜನ್ನು ಹಾಕಿ, ಸಿಂಪಲ್ ವಾಟ್ಸಪ್ ಇಲ್ಲ ನಮಗೆ, ನಾರ್ಮಲ್ ಮೆಸೇಜ್ ಕಳಿಸ್ತೇವೆ, ಅದು ನೋ ಪ್ರಾಬ್ಲಮ್. ಅದನ್ನು ಕೂಡ ನಾವು ರಿಸೀವ್ ಮಾಡ್ತೇವೆ ಆ ಮೆಸೇಜನ್ನು. ಓಕೆ. ಸೊ ಕಾಲ್ ಬೇಡ. ಓಕೆ. ಸೊ ಈ ಒಂದು ಮೆಸೇಜ್ನಲ್ಲೇ ಕೆಲವೊಂದು ಡೀಟೇಲ್ಸ್ ವಿತ್ ಡೀಟೇಲ್ಸನ್ನು ಕಳಿಸಿ. ಓಕೆ. ಸೊ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ಯಾರಿಗೆಲ್ಲ ಪ್ರ್ಯಾಂಕ್ ಮಾಡಬೇಕಂದ್ರೆ, ಹಲೋ 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 ಶೇರ್ವಿನಾ? ಹೌದು. ನಮಸ್ತೆ. ಇದು ರಾಹುಲ್, ಗೊತ್ತಾಯ್ತಾ? ರಾಹುಲ್? ಹೌದು. ನಿತಿನ್ ಫ್ರೆಂಡಾ? ಯಾರ್ದು? ನಿತಿನ್ ಇದ್ದಾರಲ್ಲ, ನಿತಿನ್. ಇಲ್ಲ, ಗೊತ್ತಾಗ್ಲಿಲ್ಲ. ಉಡುಪಿಯ ರಾಹುಲ್ ನಾನು. ನಿಂಗೆ ಗೊತ್ತಾಗ್ಲಿಲ್ವಾ? ಇಲ್ಲ, ಯಾರು ಗೊತ್ತಾಗ್ಲಿಲ್ಲ. ಇದು ಮಾರಾಯ, ನಿಂಗೆ ಎಂತ ಹೇಳುದು ಮಾರಾಯ, ಇವನಿಲ್ವಾ? ರಾಹುಲ್ ಯಾವ ರಾಹುಲ್ ಹೇಳಿ? ರಾಹುಲ್ ಅಂತ ಗೊತ್ತಾಗಲಿಲ್ಲ? ಇಲ್ವಾ? ತುಂಬಾ ಸರ್ತಿ ಮಾತಾಡಿದ. ನಿಂಗೆ ಈಗ ನೆನಪೋದು ಹೇಗೆ ಮರದು? ಅವಸ್ಥೆ ಮಾರ ನಿಂದು, ಅವಸ್ಥೆ. ಸಾಯಿಲ್ ಆಚೆ ಎಂತ ಇದು ಜಾಬ್ ಹುಡುಕ್ತಿದ್ದೆ ನೀನು? ಹೌದು. ಅದೇ ಇವನು ಹೇಳಿದ ಗೊತ್ತಾ, ನಮ್ಮ ನಿತಿನ್ ಇದ್ದಾನಲ್ಲ, ಅವನು ಹೇಳಿದ ಜಾಬ್ ಹುಡುಕ್ತಾ ಇದ್ದಾನೆ ನಮ್ಮ ಶೇರ್ವಿನ್, ಏನಾದ್ರು ಇತ್ತ ಅಂತ ಕೇಳಿದ ನಂಗೆ. ನಿನ್ ಫೇಸ್ಬುಕ್ ಅಲ್ಲಿ ನಾನು ಹುಡುಕಿದ್ ಮಾರ, ಹುಡುಕಿ ಸಾಕಾಯ್ತು ನಂಗೆ. ನಿತಿನ್ ಅಂದ್ರೆ ಯಾರು ಹೇಳಿ? ನಂಗೆ ಅದು ಗೊತ್ತಾಗ್ಲಿಲ್ಲ ಈಗ. ನಿತಿನ್ ಮಾರ, ನಿತಿನ್ ಯಾವಾಗ್ಲೂ ಒಟ್ಟಿಗೆ ಇಡ್ತಿ ಮಾರ ನೀನು. ನಂಗೆ ಗೊತ್ತಾಗ್ತಿಲ್ಲ. ನಿತಿನ್ ಅದು ಬಿಡು. ಈಗ ಎಂತ ಗೊತ್ತಾ, ಜಾಬ್ ಒಂದು ಉಂಟು ದುಬೈ. ಆಯ್ತಾ? ಇದು ಪಾಸ್ಪೋರ್ಟ್ ಎಲ್ಲ ಆಗಿದೆಯಲ್ಲ ನಿಂದು? ಹೌದಾ? ಪಾಸ್ಪೋರ್ಟ್ ಎಲ್ಲ ಆಯ್ತು. ಎಷ್ಟು ಯಾವಾಗ ಬಂತು ಹೇಳು ಪಾಸ್ಪೋರ್ಟ್? ಪಾಸ್ಪೋರ್ಟ್ ಬಂದು ನಂದೊಂದು 3 months ಆಯ್ತು ಈಗ. ಓಕೆ, ಬೆಸ್ಟ್ ಮರ. 3 months ಆದಷ್ಟೇ ಅಲ್ಲ? ಓಕೆ. ಈಗ ನಿಂಗೆ ದುಬೈ ಹೋಗ್ಲಿಕ್ಕೆ ಇಷ್ಟ ಇದೆಯಾ? ಆಕ್ಚುಲಿ ಎಂತ, ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ಲ, ನಾನು ಹಾಗೆಲ್ಲ ದುಬೈಗೆ ಹೋಗಿ ಅಂತ ಮಾಡ್ಲಿ. ಅಲ್ಲ ಈಗ ಅಂದ್ರೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಹೋದ್ಮೇಲೆಲ್ಲ ಗೊತ್ತಾಗ್ತದೆ ಎಕ್ಸ್ಪೀರಿಯನ್ಸ್. ಅಲ್ಲ ಹೌದು, ಅದು ಬಟ್ ನೀವು ಹೇಳಿದ ಹೌದು. ಆದ್ರೆ ಎಂತ ಅಂತ ಹೇಳಿದೆ ನೋಡಿ, ನಂಗೆ ಈಗ ಜಾಬ್ ಇದೆ ಅಂತ ನಾಲೆಜ್ ಇಲ್ಲ. ಯಾವ್ದ ಒಂದಲ್ಲಿ ಬೆಸ್ಟ್ ಇಲ್ಲ ನಂಗೆ, ಗೊತ್ತಾಯ್ತಾ? ಒಂದಲ್ಲಿ ಬೆಸ್ಟ್ ಇಲ್ಲ ಅಂದ್ರೆ ಎಂತ ಮರ, ಎಂತ ಅರ್ಥ ಎಂತ ಅದ್ರದ್ದು? ಅಂದ್ರೆ ನೋಡಿ, ಎಕ್ಸಾಂಪಲ್ ಒಂದು ವರ್ಕ್ ಅಂತ ಹೇಳಿದ್ರೆ ಒಂದು ಯಾವ್ದಲ್ಲ ಅದೊಂದು ಇದರೊಂದು ಟೆಕ್ನಿಕಲ್. ಓಕೆ, ಟೆಕ್ನಿಕಲ್ ಅಲ್ಲಿ ಏನೋ ಒಂದು ಸಮಥಿಂಗ್ ಐಡಿಯಾ, ಅಲ್ಲಿ ಹೋಗಿ ಪಟ್ಟಣಂಗೆ ಅದು ಮಾಡಂತ ಹೇಳಿ. ಅದು ಕರೆಕ್ಟ್ ಮಾರೆ, ಅದು ಕರೆಕ್ಟ್. ಈಗ ದುಬೈಯಲ್ಲಿ ನೀನ್ ಎಲ್ಲಿ ಒಂಟೆ ಸ್ನಾನ ಮಾಡ್ಲಿಕ್ಕೆ ಹೋಗುತ್ತ ಮಾರ? ಅಲ್ಲ ಅದೆಲ್ಲ ಹೇಳಿಕ್ಕೆ ಅದೆಲ್ಲ ಮುಂಚೆ ಸ್ಟೋರಿ ಮಾರ, ಅದೆಲ್ಲ ಹೇಳ್ತಾರಲ್ಲ ದುಬೈ ಅದೆಲ್ಲ. ಅದೇ ಹೇಳಿದ್ ಬಾರಿ ಕಷ್ಟ ಮಾರೆ. ಅಲ್ಲಿ ಹೋಗಿ ಇಲ್ಲಿ ಕೆಲಸ ಇಡೋದು, ಮತ್ತೆ ಅಲ್ಲಿ ನಾಯಿಯನ್ನ ಸ್ನಾನ ಮಾಡಿಸೋದು ಅಲ್ಲ? ಯಾರಿಗ ಗೊತ್ತದೆಲ್ಲ ಗೊತ್ತಿಲ್ಲ. ಅದೇ ಅಲ್ಲ ನೀನ್ ದುಬೈ ಹೋಗ್ಲಿಕ್ಕೆ ಇಷ್ಟ ಉಂಟ ಮರ ಹೇಳು? ಅಲ್ಲ, ಫಸ್ಟ್ ನಂಗೆ ಯಾರಂತ ನಿಮ್ಗೆ ಗೊತ್ತೇ ಆಗ್ತಿಲ್ಲ ಅಣ್ಣ, ಯಾರಂತ ಹೇಳಿ. ಅಲ್ಲ ಮಾರೆ, ರಾಹುಲ್ ಮಾರೆ. ನಾನು ರಾಹುಲ್ ನಿತಿನ್ ಗೊತ್ತಾ? ನಿತಿನ್? ಅರೆ ಬಾಬಾ, ನಿತಿನ್ ನಂಗೆ ತುಂಬಾ ಗೊತ್ತು. ಮತ್ತೆ ಎಂತ? ಮತ್ತೆ ನೀನು ಈಗ ಆಗದಿಂದ ಹೇಳ್ತಿದ್ದಿ ನಿತಿನ್ ಗೊತ್ತಿಲ್ಲ ಅಂತ? ಅದೇ ಯಾವ? ಅರೆ ಬಾಬಾ, ಈಗ ನಾನ್ ಹೇಳಿದ್ ಗೊತ್ತಾ, ನಾನ್ ರಾಹುಲ್. ಅದೇ ರಾಹುಲ್ ಅಂತ ಯಾರಂತ ಗೊತ್ತಿಲ್ಲ ಈಗ ನಂಗೆ. ಅರೆ ಬಾಬಾ, ಏನ್ ಗೊತ್ತಾ, ನೀನು ಒಟ್ಟಾರೆ ಮಾತಾಡ್ತಿದ್ದಿ ಮಾರ್ಯ. ಮನೇಲಿದ್ಯಾ? ಮನೇಲಿಲ್ಲ, ಇಲ್ಲಿ ಹೊರಗೆ ಬಂದೇನೆ. ಅಲ್ಲ ಈಗ ಪೇರೆಂಟ್ಸ್ ಏನ್ ಹೇಳ್ತಿದ್ದಾರೆ? ದುಬೈ ಹೋಗ್ತೀಯಾ ಅಂದ್ರೆ ಏನಾದ್ರು ಕೇಳ್ತಾರ? ಇಲ್ಲಲ್ಲ? ಇಲ್ಲ, ಎಂತ ಕೇಳ್ತಾ ಇಲ್ಲ. ಎಂತಕ್ಕೆ? ಅಲ್ಲ, ನಾನ್ ಕೇಳಿದ್ ಅಂದ್ರೆ ಪೇರೆಂಟ್ಸ್ ಅವ್ರದ್ದು ಕೆಲವೊಂದ್ಸತಿ ಒಪ್ಪಿಗೆ ಇರಲ್ಲ. ಅಲ್ಲ ಈಗ ಎಂತ ಗೊತ್ತಾ, ಈ ದುಬೈಗೆ ಹೋಗ್ಲಿಕ್ಕೆ ಉಂಟು, ಎಂತ ಮಾಡ್ಬೇಕು? ಅದೇ ಈಗ ಒಂದ್ ಜಾಬ್ ಉಂಟು. ನಂದು ಮಾವ ಇದ್ದಾರೆ ದುಬೈಲ್. ಮೊನ್ನೆ ನಂಗೆ ಮೆಸೇಜ್ ಮಾಡಿದ್ರು, ನಂಗೆ ಕಾಲ್ ಕೂಡ ಮಾಡಿದ್ರು. ಯಾರಾದ್ರೂ ಅಂದ್ರೆ ನಿಂದು ಮಾಡಿದ್ದಂತ ಮರ ನೀನು?
ಮೆಕ್ಯಾನಿಕಲ್ ಅಲ್ಲ ಅದೇ ಯಾರೋ ಬೇಕಿತ್ತಂತೆ. ಸೊ ಕೇಳಿದ್ರು ನನ್ ಜೊತೆ ಯಾರಾದ್ರೂ ಇದ್ರ ಅಂತ. ಸೊ ಮತ್ತೆ ಮೊನ್ನೆ ನಿತಿನ್ ಕೇಳಿದ್ದಲ್ಲ ನಂಗೆ, ಅಂದ್ರೆ ನೀನು ಸರ್ಚಿಂಗ್ ಆಫ್ ಜಾಬ್ ಅಂತ, ಅದಕ್ಕೆ ನಂಗೆ ನಿಂದು ನೆನಪಾಯ್ತು ನಂಗೆ. ಅದಕ್ಕೆ ನಾನು ಅಂಕಲ್ ಹತ್ರ ಹೇಳಿದ್ದೇನೆ ಹೀಗೆ ಇದ್ದ, ನಾನು ಮತ್ತೆ ಕೇಳಿ ನೋಡ್ತೇನೆ ಅಂತ. ನಿಂಗೆ ಹೋಗ್ಬೋದಾ ಅಂತ, ನಿಂಗೆ ಧೈರ್ಯ ಉಂಟಾ? ಮತ್ತೆ ಅಲ್ಲಿ ಹೋಗಿ 2 ದಿನದಿಂದ ಅಮ್ಮ ನೆನಪಾಗ್ತುಂಟು, ಹಾಗೆ ಹೇಗೆಲ್ಲ ಆಗ್ಲಿಕ್ಕಿಲ್ಲಲ್ಲ. ಹಾಗೇನಿಲ್ಲ, ಅದು ನನಗೆ ನೀವೇ ಯಾರಂತ ಗೊತ್ತಾಗ್ತಲ್ಲ ನನಗೆ. ನಾನ್ ರಾಹುಲ. ಅರೆ ಬಾಬಾ, ಅಲ್ಲ ರಾಹುಲ್ ಅಂತ ಹೇಳಿದ್ರೆ ತುಂಬಾ ಜನ ರಾಹುಲ್ ಇದ್ದಾರೆ ಗೊತ್ತಾಯ್ತಾ, ತುಂಬಾ ಜನ. ನೀವು ಒಮ್ಮೆಲೆ ರಾಹುಲ್ ಅಂತ ಹೇಳಿದ್ರೆ ಒಂದು ಸರ್ನೇಮ್ ಆದ, ಸರ್ನೇಮ್ ಇರುವುದೇ ಅದಕ್ಕಲ್ಲ. ರಾಹುಲ್ ಎಸ್ ಗೊತ್ತಾಯ್ತಾ? ರಾಹುಲ್ ಎಸ್. ಓಕೆ, ಮಗನೇ ನಾವೆಲ್ಲ ಒಟ್ಟಿಗೆ ಕ್ಲಾಸ್ ಅಲ್ಲಿ ಇದ್ದದ್ ಮರ, ನಿಂಗೆ ಈಗ ನೆನಪಾಯ್ತಾ? 8th ಸ್ಟ್ಯಾಂಡರ್ಡ್ ಅಲ್ಲಿ ಸಿಕ್ಕಿದ್ ನಾನು, 8th to 9th, ಮತ್ತೆ ಬಿಟ್ಟದ್ ನೋಡು. 8th to 9th. ಅರೆ ಬಾಬಾ ಅದು ಬಿಡು ಸುಮ್ನೆ. someone is pranking me. Okay, prank ಮಾಡ್ತಿದ್ದಾರೆ ಯಾರ? ಅಲ್ಲ ನಿಂಗ್ ಮರ್ಲ ಮಾರ, ನಾನ್ ನೋಡು, ನಾನು ಆ ಜಾಬ್ ನಿಂಗೊಂದು ಸಿಕ್ಲಿ ಅಂತ ನಾನು ಆಗದಿಂದ ಪ್ರಯತ್ನ ಮಾಡ್ತಿದ್ದೇನೆ ಅಲ್ವಾ? ಬೈಕ್ ಹೇಗುಂಟಾ? ಬೈಕ್ ಹೇಗುಂಟು? ಬೈಕ್ ಒಳ್ಳೆ ಉಂಟು. ಅಲ್ಲ ನೀನು, ನಾನು ಮೊನ್ನೆ ನೋಡಿದೆ ಮಾರೆ, ನಂಗೆ ಸಿಟ್ಟು ಬಂತು ಮಾರ, ನಿನ್ನ ಆತರ ಬೈಕಲ್ಲಿ ಹೋಗುವಾಗ. ಬಸ್ಸಲ್ಲಿದ್ದೆ ನಾನು, ಎಂತದ ಆತರ ಓವರ್ಟೇಕ್ ಮಾಡಿದ್ ನೀನು? ಸ್ವಯಂಟ ನಿಂಗೆ? ಅಲ್ಲ ನಿಮ್ಗೆ ನಾನು ಬೈತಾನ ಯಾರು ಮಾರ? NS 200 ಪಲ್ಸರಾ? ಯಾರಂತ ಗೊತ್ತಾಗ್ತದೆ. ಅರೆ ಬಾಬಾ, ಅಲ್ಲ ಈಗ ನೋಡು, ಹೇಳಿ. ಅಲ್ಲ ಈಗ ನೋಡು, ಅಲ್ಲ ಆತರ ಸ್ಪೀಡ್ ಹೋದ್ರೆ ನೀನ್ ದುಬೈಗೆ ಹೋಗ್ಬೋದಾ? ಅಲ್ಲಿ ಫೈನ್ ಡೈರೆಕ್ಟ್ ಕೇಸ್ ಹಾಕ್ತಾರೆ, ಒಳಗೆ ಕುತ್ಕೊಳ್ತಾರೆ ನಿನ್ನ. ಅಲ್ಲ ಆಕ್ಚುಲಿ ಸ್ಲೋ ಹೋಗುದು. ಸ್ಲೋ ಅಲ್ಲ, ನೀನು ಮೊನ್ನೆ ನಾನು ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೆ ಆಯ್ತಾ? ನಾನು ಬಸ್ ಅಲ್ಲಿ ಇದ್ದೆ, ಅಲ್ಲಿ ಎದುರುಗಡೆ ಒಬ್ರು, ನೀನು ಯಾವಾಗ್ಲೂ ಅಲ್ಲಿ ಟರ್ನ್ ತಗೊಳ್ತೀಯಲ್ಲ ಗೊತ್ತಾಯ್ತಾ? ತುಂಬಾ ಕಡೆ ತಗೊಳ್ತಾರೆ. ಅಲ್ಲ ಅಲ್ಲಿ ನೋಡ, ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹತ್ರ ನಾನ್ ನಿಂತಿದ್ದೆ, ನಾನು ನೋಡ್ತಾನೆ ಇದ್ದೇನೆ. ನೀನು ಬೈಕಲ್ಲಿ ಇದ್ದು ಒಂದು ಹುಡುಗಿಯನ್ನು ನೋಡಿ ಒಂದು ಫಸ್ಟ್ ಗೇರ್ ಆಗಿ ಓದಿ ಮಾರಯ, ಓದ್ಯವ. ಅರೆ ಬಾಬಾ, ಭಾವನ ಇದು ಮೆಲ್ವಿನ್ ಭಾವ. ಎಂತ ಮೆಲ್ವಿನ್ ಭಾವ? ಮೆಲ್ವಿನ್ ಅಲ್ಲ ಹೆಸರು? ಮೆಲ್ವಿನಾ? ಅಲ್ಲವಾ? ಮೆಲ್ವಿನ್ ಯಾರು ಮಾರ ಇದ್ರಲ್ಲಿ? ಮಿಡ್ಲಲ್ಲಿ ಯಾರು ಬಂದದ್ದು ಇದು ಮೆಲ್ವಿನ್ ಅಂತ? ವಾಯ್ಸ್ ಗೊತ್ತಾಗ್ತಲ್ಲ. ಅರೆ ಬಾಬಾ ಅದು ಬಿಡು ಏನ್ ಗೊತ್ತಾ, ಜಾಬ್ ಹೋಗ್ತೀಯಾ? ಮಾರ್ಕ್ಸ್ ಎಲ್ಲ ಎಷ್ಟು ಬಂತ ಹೇಳು? ಮಾರ್ಕ್ ಇನ್ನು ರಿಸಲ್ಟ್ ಬರ್ಲಿಲ್ಲ, ಸೊ ವೇಟಿಂಗ್ ಫಾರ್ ನೆಕ್ಸ್ಟ್ ವೀಕ್ ಅಲ್ಲಿ ಬರ್ಬೋದು. ನೆಕ್ಸ್ಟ್ ವೀಕ್ ಅಲ್ಲಿ ಬರ್ಬೋದಲ್ಲ? ಸೀರಿಯಸ್ ಮ್ಯಾಟರ್. ಈಗ ಏನ್ ಗೊತ್ತಾ, ನೀನು ಈಗ ನಾನು ಇದು ಪಾಸ್ಪೋರ್ಟ್ ಸ್ವಲ್ಪ ಅಂದ್ರೆ ಎಲ್ಲ ಕರೆಕ್ಟ್ ಇದೆಯಲ್ಲ, ನಿನ್ ಮೇಲೆ ಕೇಸ್ ಅಲ್ಲಿ ಇಲ್ಲಲ್ಲ? ಇಲ್ಲ ಸದ್ಯಕ್ಕೆ ಇನ್ನಾಗ್ಬೋದಾ? ಇಲ್ಲ, ನಂಗೆ ಈಗ ನೆನಪಾಯ್ತು ಮಾರ, ಕೇಸ್ ಅಂತ ಹೇಳೋ ನಂಗೆ ನೆನಪಾಯ್ತು. ಈ ಪ್ರಿಯಾ ಹೇಳಿದಾಳೆ. ಹಾಗಾದ್ರೆ ಇದು ಎಂತ? ಯಾರಿರಿ? ಪ್ರಿಯಾ ನಂಗೆ ಯಾರು ಇಲ್ಲ ಹಾಗೆ. ಅರೆ ಬಾಬಾ, ಪ್ರಿಯಾ ಯಾರು ಮಾರ? ಅಲ್ಲ ಈಗ ಇದು ಮೋಸ ಮಾಡುದಾ ಅಂತ, ನಿನ್ ಮೇಲೆ ಕೇಸ್ ಬೀಳೋ ಸಾಧ್ಯತೆ ಇದೆ. ಪ್ರಿಯಾ ಯಾರಂತ ಗೊತ್ತಿಲ್ಲ ಅಂದ್ರೆ ನಿನ್ ಮೇಲೆ ಕೇಸ್ ಬಿಡೋದು 100% ಆಯ್ತಾ? ಅದು ಬಿಡು. ಇದು ನೋಡು, ಈಗ ಜಾಬ್ ಪಾಸ್ಪೋರ್ಟ್ ಎಲ್ಲ ಆಗಿದೆ ಅಲ್ಲ, ನಾನು ಮಾವನ ಅದು ಅಂಕಲ್ ಹತ್ರ ನಾನು ಮಾತಾಡ್ತೇನೆ ಆಯ್ತಾ? ಸೊ ಏನ್ ಗೊತ್ತಾ, ಈ ಸುಮ್ನೆ ನನ್ನ ಫ್ರೆಂಡ್ ವಿಶಾಖ ಮಾಡ್ತಿದ್ದು, ಪರಿ ಮಾಡ್ತಿದ್ದು, ಅಖಿಲೇಶ್ ಮಾಡ್ತಿದ್ದು. ಅಲ್ಲ ಇದು ಸೆಕೆಂಡ್ ಪಿ ಯು ಸಿ ಎಷ್ಟು ಮಾರ್ಕ್ಸ್ ತೆಗ್ದ ನೀನು? ಒಂದ್ರಲ್ಲಿ ಫೇಲ್ ಅಲ್ಲ, ಮತ್ತೆ ರೀ ಎಕ್ಸಾಮ್ ಬರ್ದಿಯಲ್ಲ ನೀನು? ನೋ ಯಾರು ನಾನು ಇಲ್ಲಪ್ಪ, ಸೆಕೆಂಡ್ ಪಿ ಯು ಅಲ್ಲಿ ನಾನು ಕರೆಕ್ಟ್ ಇದ್ದು 64% ಉಂಟು ಅಷ್ಟೇ. ಅಷ್ಟೇ 1% ಕಮ್ಮಿ ನನ್ಗಿಂತ ಅಷ್ಟೇ. ಓ ಮೈ ಗಾಡ್, ಯಾರು ಇರ್ಬೋದು? ಓಕೆ, ನಮ್ಮ ಇವ್ರೆ ಏನ್ ಗೊತ್ತಾ, ಈಗ ಹೋಗ್ತೀಯಲ್ಲ ಮರ ದುಬೈಗೆ, ಬೈಕ್ ತಗೊಂಡು ಹೋಗ್ತೀಯ?
ಟ್ರೈನಲ್ಲಿ ಹಾಕುವ ಆಯ್ತಾ? ಯಾರಂತ ಹೇಳಿ ಮಾರ. ಟ್ರೈನಲ್ಲಿ ಹಾಕುವ, ಮತ್ತೆ ಅಲ್ಲಿ ನಮ್ಮ ಹುಬ್ಬಳ್ಳಿ ಹತ್ರ ಸ್ವಲ್ಪ ಚೇಂಜ್ ಮಾಡುವ, ಮತ್ತೆ ಫ್ಲೈಟ್ಗೆ ಹಾಕುವ ಬಿಡು ಆಯ್ತಾ? ಯಾರಂತ ಹೇಳಿ ಮಾರ. ಯಾವ್ದು ಯಾರಂತ ಹೇಳಿ? ಮತ್ತೆ ಹೆಂಗ್ ಗೊತ್ತಾ, ಈ ಲವ್ ಎಲ್ಲ ಬಿಟ್ಬಿಡು. ಸುಮ್ಮನೆ ದುಬೈ ಹೋಗಿ ಮತ್ತೆ ಒಂದ್ 2 ದಿನ ಬಿಟ್ಟು ಅವಳು ಕಾಲ್ ಮಾಡುದು, ನೀನಿರೋದೆ ನಂಗೆ ಆಗ್ಲಿಕ್ಕಿಲ್ಲ ಅಂತ ಮತ್ತೆ ಬರುದು ನೀನು, ಅದೆಲ್ಲ ಬೇಡ. ಈಗಲೇ ಬ್ರೇಕಪ್ ಮಾಡು. ಅರೆ ಬಾಬಾ. ಅಲ್ಲ ನನಗೆ ಯಾರಿಲ್ಲ. ಯಾರಿಲ್ವಾ? ರಂಜಿತನಲ್ಲ ಮೇ ಬಿ. ರಂಜಿತಾ ಅಲ್ಲ ಮಾರ, ರಂಜಿತಾ ಕೇಳಿದೆ. ರಂಜಿತ್ ಅಲ್ಲ, ನಾನ್ ರಾಹುಲ್ ಮಾತಾಡುದು. ಈಗ ಹೆಂಗ್ ಗೊತ್ತಾ, ಈಗ ಯಾವಾಗ ನೀನ್ ಬಂದ್ ಮಾತಾಡ್ತೀಯಾ? ಈಗ ನೀನ್ ಸಿಗ್ತೀಯ ನಂಗೆ? ಇಲ್ಲ, ಇಲ್ಲಿ ಹೊರಗಿದ್ದೆ ನಾನು. ಈಗ ಎಲ್ಲಿದೆ ಹೇಳುದು ಕರೆಕ್ಟ್? ನಾ ಹೊರಗಿದ್ದೆ. ಎಲ್ಲಿ ಹೇಳಿ ಮಾರ? ಹೊರಗೆ ಅಂದ್ರೆ ನಿಮ್ ಟಾಯ್ಲೆಟ್ ಹೊರಗೆ? ಯಾರು ಮಾತಾಡ್ತಿದ್ದಾರೆ ನೋಡ್ತು, ಫೋನಲ್ಲಿ ಯಾರಿಲ್ಲಪ್ಪ. ಹೊರಗೆ ಬಾ ಮಾರೆ. ನೀ ಎಲ್ಲಿದೆ ಹೇಳು? ಇಲ್ಲ, ನಾನು ಎಲ್ಲಿಲ್ಲ, ನಾನು ಹೊರಗಡೆ ಇದ್ದೇನೆ ಅಷ್ಟೇ. ಅದು ಹೊರಗಡೆ ಎಲ್ಲಿ? ಗುಡ್ಡೆ ಎಲ್ಲ ಹೇಳು. ನಾ ಹೇಳುದಿಲ್ಲ, ಅದು ಎಲ್ಲಿ ಅಂತ ಹೇಳುದಿಲ್ಲ. ಹಾಗಾದ್ರೆ ಸ್ವಲ್ಪ ನಿನ್ ಮೇಲೆ ಡೌಟ್ ಪಡ್ತುಂಟು ಮಾರೆ. ಇಲ್ಲ ಎಂತಲ್ಲ, ಫ್ರೆಂಡ್ ಜೊತೆ ಇದ್ದೇನೆ. ಅಲ್ಲ? ಅರೆ ಬಾಬಾ, ಅದೆಲ್ಲ ಬಿಡು. ಯಾರಂತ ಗೊತ್ತಾಗ್ತಿಲ್ಲ ಮನುಷ್ಯ. ಪ್ಲೀಸ್ ನಂಗೆ ಹೇಳಿ ಮರ, ಟೈಮ್ ತಲ್ಲ, ನಂಗೆ ಹೋಗ್ಬೇಕೀಗ. ಎಲ್ಲಿಗೆ? ಚರ್ಚಿಗೆ ಹೋಗ್ಬೇಕು ಅಂತ. ಚರ್ಚಿಗೆ ಹೋಗ್ಲಿಕ್ಕೆ ಈಗ. ಓ ಲಾರ್ಡ್, ಪ್ಲೀಸ್ ಹೆಲ್ಪ್ ದಿಸ್ ಗಾಯ್. ಶರ್ವಿನ್, ವಿಶೇಷ ಏನಿಲ್ಲಲ್ಲ? ನೀನು ಸ್ಪೀಡ್ ಹೋಗುದು ಸ್ವಲ್ಪ ಕಮ್ಮಿ ಮಾಡು ಅಷ್ಟೇ. ಅದೇ ಕಾಲ್ ಮಾಡಿದ್ ನಾನು ಆಯ್ತಾ? ಹೇಳಿ ಕಟ್ ಮಾಡಿದ್ದು ಒಳ್ಳೆ ಇತ್ತು ನೋಡಿ. ಇದು ಒಂದ ಪರಿ ಮಾಡ್ತಿದ್ದು. ಪರಿ ರಾಯಲ್ ಮಾಡಿಸ್ಲಿಕ್ಕಿಲ್ವಾ? ರಾಯಲ್ ಓ ರಾಯಲ್. ಹೌದೌದು, ರಾಯಲ್ ಮಾಡಿಸ್ಲಿಕ್ಕಿಲ್ವಾ ಅಂತ. ಅವ ಮಾಡ್ಸು, ಅವನಿಗೆ ಮತ್ತೆ ಬೇರೆ ಕೆಲಸ ಇಲ್ಲ, ಮನೇಲಿ ಇರ್ತಾರೆ. ನಮಸ್ತೆ ಶರ್ವಿನ್, ಇದು ಸ್ಪಂದನ ಟಿವಿಯಿಂದ. ಓ ಹೇಳಿ. ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮದಿಂದ ಕಾಲ್ ಮಾಡ್ತಿದ್ದೇನೆ. ಕಾರ್ತಿಕ್ ಅಂತ. ನಿಮ್ ನಂಬರ್ ಕೊಟ್ಟಿರೋದು ರಾಹಿಲ್. ಎಸ್, ಅಂಡ್ ನಿಮ್ಮ ಅಂದ್ರೆ ಅವ್ರು ನಿಮ್ಮ ಕ್ಲೋಸ್ ಫ್ರೆಂಡ್ ಅಂತೆ. ಬಟ್ ನಿಮ್ಮನ್ನ ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೇಳಿದ್ದಾರೆ. someone is pranking ಅಂತ. ಸ್ವಲ್ಪ ಆದ್ರೂ ಕೂಡ ನಿಮ್ಗೆ ನಂಬಲಿಕ್ಕೆ ಆಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಯ್ತಲ್ವಾ? ಕರೆಕ್ಟ್. ಅರೆ ಬಾಬಾ, ಅದೆಲ್ಲ ಬಿಡಿ. ಓಕೆ, ಸೊ ಸೂಪರ್. ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಪ್ರಿಯ ಯಾರಂತ ಗೊತ್ತಾಗ್ಲಿಲ್ಲ ನಂಗೆ. ನನಗೂ ಗೊತ್ತಾಗ್ಲಿಲ್ಲಪ್ಪ, ಅದು ಅವನ ತನಕ ಕೇಳಿ. ಅದೇ ಬಿಟ್ಬಿಡಿ. ಮೇ ಬಿ ರಾಯಲ್ ಅವರ ಲವರ್ ಅಂತ. ಓಕೆ, ಇಷ್ಟೆಲ್ಲ ಮಾಡಿದ್ದು ತಮಾಷೆಗೆ. ಸೊ ಅಂಡ್ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ ಗೆ. ದುಬೈ ಹೋಗಿ ಜಾಗ್ರತೆ. ಓಕೆ, ಗ್ರೇಟ್ ಅಂಡ್ ಆಲ್ ದ ಬೆಸ್ಟ್ ಶರ್ವಿನ್. ಓಕೆ, ಹ್ಯಾವ್ ಅ ಗುಡ್ ಡೇ. ಎಸ್, ಬಾಯ್. ಓಕೆ, ವೀಕ್ಷಕರಿಗೆ ಯಾರಿಗೆ ಪ್ರ್ಯಾಂಕ್ ಮಾಡ್ಬೇಕಂದ್ರೆ ಕಿರಣ್ ಅಂತ. ಸೊ ಇವರು ನಂಬರ್ ಕೊಟ್ಟಿರೋದು ಪ್ರಕಾಶ್. ಏನಿಲ್ಲ, ಸ್ವಲ್ಪ ಲವ್ ಮ್ಯಾಟ್ರು. ಸೊ ಅದರ ಬಗ್ಗೆ ಸ್ವಲ್ಪ ಮಾತಾಡಿ ಅಂತ ಹೇಳಿದ್ದಾರೆ ಪ್ರಕಾಶ್ ಅವರು. ಸೊ ನೋಡೋಣ ನಮ್ಮ ಕಿರಣ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಆ್ಯಂಡ್ ಏನು ಮಾಡ್ತಾರೆ. ಅವ್ರು ಸಿಟ್ ಆಗ್ತಾರಾ ಇಲ್ವಾ, ನಾವು ಸಿಟ್ ಆಗ್ತೇವೆ ಗೊತ್ತಿಲ್ಲ. ಸೊ ನೋಡಬೇಕು ನಮ್ಮ ಕಿರಣ್ ಅವರು ಯಾವ ಥರ ಪ್ರ್ಯಾಂಕ್ ಆಗ್ತಾರೆ ಅಂತ. ಬನ್ನಿ. ಹಲೋ ಹೇಳಿ ಸರ್. ಕಿರಣ ಓಲ್ಲ ಒಲ್ಬಾ ಸ್ಟೋರ್ಡ್ ಇಲ್ಲ ಒಂಚೂರು ಫ್ರೀ ಇಲ್ಲ ನೀ ಪಾತಾರಲ್ಲ ನೀಡಾ ಚಾ ಬರೀನಾ ಅತ್ಯಾ ಒಂದು ಒಂದು ಜೋರ ಆಪಣ್ ಮಾತಾ ಮಾರ ನಿನ್ನ ಓಲು ಸರಿ ಏನನ್ನು ಗೊತ್ತಾಯ್ತು ಅದೇ ಒಂದು ಫ್ರೆಂಡ್ ಏನ್ ಪಾತಿರ್ನು ಅದೇ ನೀನು ಅಂತ ಜೋರ ಆಪಣ್ಯ ಈಗ ಪನ್ಯಾನ ಒಂಚೂರು ನಿಕ್ ಅಂತ ವಾರ್ನಿಂಗ್ ಕೊರ್ಕ ಅಂದ್ ಸರ್ ಇದು ಏನನ್ನು ಗೊತ್ತಾಯ್ತು ಎಂಕ್ ಏರನ್ ಗೊತ್ತಾಯ್ತು ವಾರ್ನಿಂಗ್ ಕೊರ್ಲೆ ತೊಂದ್ರೆ ಅಂದಲ್ಲ ಏರನ್ನು ಗೊತ್ತಾಯ್ತು ಸತೀಶ್ ಬಂದೆ ಅನ್ನ ಪುದಾರ್ ಸತೀಶ್ ಸಿಗ್ದಾರ ಶ್ರೀರಾಜ್ ಸಿಗ್ದಾರ
ಅತ್ತ ಅವು ಪುರತ್ ಸತೀಶ್ ಊರ್ದಯನೆ ಇತ್ತ ವಿಷಯ ಬಂದಾಗ ಒಂದು ಅವನಿ ಬುಡ್ಲ ಅಂದ್ ಗೊತ್ತಾಡ ಇದು ಏನು ಉಂಡು ಇತ್ತ ಏನಡ ಅವೇನ್ ಬಿಡು ಮೊಬೈಲ್ ಉಂಡು ಕೈ ಇಜ್ಜಂಡ ಪೆನ್ ಉಂಡು ಸರ್ ಪೆನ್ನತ್ತೆ ಪೊಣ್ಣನ್ ಬಿಡು ಒಂದು ಪೊನ್ನೆರ್ಲ ಇಜ್ಜನ ಗಿಡಮಟ ಓಹೋ ಸುಳ್ಳು ಮನೋಡ್ಚಿ ಕಿರಣ್ ಏನ್ ಪಂಡ ಸೀರಿಯಸ್ ಪಾತ್ರ ಅಂದಲ್ಲ ತಾ ಪಂಡ ಒಂದು ಎಡ್ಡೆಗತ್ತೆ ಗೊತ್ತಾಡ ಏನ ಏನ ಆಯ್ಕೆ ಬಂದ ಏರ್ಲ ಇಜ್ಜಿ ಬಂದಾಗ ಅಂಚ ಪನೋಡ್ಚಿ ಗೊತ್ತಾಡ ಏನಂದೆ ಏನಂದ ಏನ ಫಂಡ ಏನ ಫಂಡ ಏನ ಫಂಡ ಏನ ಅದು ಚೂರು ಎಂಕ್ಲೆ ಬೇಲೆ ಇಜ್ಜ ಮರ ಎಂಕ 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 ಪುಡ್ಸೊತ್ತುಂಡು ನೀ ಪಾತರಿಯಾ ಏ ಹಲೋ ಏನ ಅತ್ತ ಏನ ನಿಕ್ಕಿತ್ತ ಹೆಂಗ ನಿಕ್ಕೇನ ಪೋಡಿಗಾಂಡ ಬಕೇನ ಕಾಲ್ ದೀಪಿನಿ ಅತ್ತ ಬೇರೆ ನಿನ್ನ ಬೇಲೆ 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 ಉಪ್ಪಾಡ್ ಮಾರ ಈ ಎರಡ ಬಾತರಿ ಹೆಂಗ್ ಹೆಂಗ್ ಬೇಲೆ ಜಿಂದನಿ ಏನೋ ಗೋಡಮ್ಗ ವಾ ಗೋಡಮ್ಗ ಏನ ಬೀಜದ ಗೋಡಮ್ಮ ಬೀಜನ ಅತ್ತ ಏನ ಅತ್ತ ಸೀರಿಯಸ್ ಪಾತ್ರ ಈ ಅವೇನ್ ಬುಡ್ಲವ ಬುಡ್ಡು ಬುಡು 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 ಅವ್ ಬುಡ್ಚಿನಿಕ್ ಯಾನ್ ಏರನ್ ಬಂದ ಗೊತ್ತು ಒಂಜಿ ನಿಮಿಷ ಯಾನ್ಲ ಒಂಜಿ ನಿಮಿಷ ಅತ್ತ ಹೆಂಗ ಒಬ್ರು ಆಗತ್ತಿಚ್ಚಿ ಮಾರ ಹಂಗ ಒಬ್ರು ಆಗತ್ತಿಚ್ಚಿರ ಬಕ್ಕ ಕಾಲ್ ಬಕ್ಕ ಕಾಲ್ ಹೆಂಗ ಆಗತ್ತಿಜ್ಜವು ಈ ಪಾತ್ರ ಇರುತ್ತೆ ನಡ ಪಾತ್ರಿ ಕಾಲ್ ದಿಯಡ ಮಾತ್ರ ಬಾರಿ ಮೇಲೆ ಪ್ರಾಬ್ಲಮ್ ಅಪ್ಡು ಈ ಏನ ನಿಕ್ ಬೇಲೆ ಎತ್ತು ನಾನು ಹೆಂಗ್ ತಾನ ಮಾರ ಎನ್ನ ಯಾನ್ ಪನ್ನೆತ್ತಕ್ಕೆ ಅವೇನ್ ಬುಡ್ಲ ಅವೇನ್ ಬಿಡು ಅವೇನ್ ಬಿಡು ಅವೇನ್ ಬಿಡು ಅವೇನ್ ಬಿಡು ಅವೇನ್ ಬಿಡು ಅವೇನ್ ಬಿಡು ಏನ ಬಿಡ್ತೀನಿ ಯಾವ ಲವ್ ನಿನ್ನ ಲವ್ ಉಂಡದ ಅವೇನ್ ಬಿಡು ಏರ್ನ ಬಿಡೋಡು ಏರ್ನ ಬಿಡೋಡತಿ ಈ ಬಿಡು ಮಾರ ಅದೇ ಏರ್ನ ಬಿಡೋಡಕ್ಕೆ ಈ ಬಿಡು ಬನ್ಪನ್ ಬರ್ತಾರ ಒಡೆಗೆ ವಿಶ್ವರ್ಗ ಬರ್ಪಾನೆ ಹೆಂಗ ಏನು ಪೋಡ್ಪವನಿ ಅತ್ತ ಪೋಡ್ಪವನಿ ಅತ್ತ ಏನ ಪೋಡ್ಪವನಿ ಅತ್ತ ಏನ ನೀಕ ಆಪುಂಡ ಬಿಡು ಮಾರ ಇಜನ ಐತೆ ಬತ್ತು ಬಿಡ್ಪವ ನಿನ್ನ ಎರ್ನ ಬಿಡೋಡು ಎರ್ನ ಬಿಡೋದು ನಿನ್ನ ಲವ್ ಬಿಡೋದು ಅವ್ ಬಡ್ಚಿ ನಿಕ್ಕ ಓ ಲವ್ ಬಂಡ ಒಂದು ಗೊತ್ತೇ ನಿಕ್ಕ ಗೊತ್ತ ಮಾಡ್ಕೋಡ ಗೊತ್ತ ಮಾಡ್ಕೋಡ ನಿಕ್ಕ ಪೂರ ಪೂರ ಗೊತ್ತಾತ ಈ ಕಾಲಿ ಇನ್ನ ಈ ಒಂದು ಈ ಜಾಗ್ರತೆ ಉಡುಪು ನನವಂತ ಜಾಗ್ರತೆ ಉಡುಪು ಗೊತ್ತಾಡದ ಮೆಸೇಜ್ ಪೂರ ಟ್ರ್ಯಾಪ್ ಆತ್ರ ಐತ ಸ್ವಲ್ಪ ಸ್ವಲ್ಪ ಫುಲ್ ಕಂಪ್ಲೀಟ್ ಗೊತ್ತಾತ್ನ ನಿನ್ನ ಅವಸ್ಥೆ ಪೂರ ಗೊತ್ತಾದ್ರೆ ಯಾರ ಸ್ಟೇಷನ್ ಇತ್ತ ಹೋದು ಕಂಪ್ಲೇಂಟ್ ಕೊಡ್ಪೆ ನಿನ್ ఈ పోపతుల అంత కంప్లైంట్ మిని కోరని ఈ పోయా ఐక్ పన్యాను నీకు పాతేర్న ఐక్యాను కంప్లైంట్ కోరడు తుమ్ని నడ పాతేర్నాను నంబర్ కోరడు నంబర్ కోరడు పక్క మాత్రం పాతేరు పైసరు పక్క మాత్రం సర్ పక్క మాత్రం అత ఏ హలో 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 ಕಿರಣ 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 ಕಿರಣ್ ಐಟಮ್ ಕೊರಂಡು ರಟ್ಟಿ ಇಂಡಿಯನ್ ಬೈದು ಹಿಂದಿ ಬೈದು ಕಿರಣ ಕೊರ್ಲೆ ಕಿರಣ ಕೊರ್ಲೆ ಇರು ಐಟಮ್ ಕೊರಂದಿಲ್ಲ ಐಟಮ್ ಅತ್ತೀರ ಆಡ ಕೊರ್ಲೆ ಇರ ಆಡ ಕೊರ್ಲೆ ಬೆಚ್ಚಾತೆ ಐಟಮ್ ಕೊರ ಹೋತೆ ಯಾನ್ ಬೆಚ್ಚಾತೆ ಬೆಚ್ಚ ಏನು ಬೆಚ್ಚಾತೆ ಹೆಂಗ ಬೆಚ್ಚಾತೆ ಹೆಂಗ ಬೆಚ್ಚಾತೆ ಕಿರಣ ಕೊರ್ಲೆ ಇರು ಕಿರಣ್ ಐಟಮ್ ಕೊರ ಹೋತೆ ಈ ಐಟಮ್ ಅತ್ತೀರ ಪಿರ ಪಿರ ಆನ್ ಲೆದೋ ಬಲೆ ಪಿರ ಓಲ್ ಇಲ್ಲನೆ ಒಂದು ನಿಮಿಷ ಕೊರ್ಲೆ ಹಲೋ ಹಲೋ ಕಿರಣ ಏನೇ ನಿನ್ನ ಅವು ಏನ ಟೋನು ಕಾಯ್ತಿರೆ ಬಂದಿತ್ತೆ ನಿಕ್ ಲವ್ ಇಜ್ಜಿಂದ ಬಂದ್ನಿ ಕಾಯ ಅದು ಕಾಯತ್ ಮಾರ ಕಾಯ್ತಿರುವೆ ಅಂದು ನಿನ್ನ ಕಾಯಿಂದ ಹೆಂಗಿದೆ ಬೋಡು ಏನ್ ಮಾರೆ ಬಂದ್ 20 kg ಏನೇ ಸುಳ್ಳು ಬನ್ನಿ ಏನು ಒಡೆಗಲ ಪೋರಂಡೊಂದು ಇಜ್ಜಿ ಸರ್ ನಾನು ಐಟಮ್ ಕೊರಂದಿಲ್ಲ ವಾ ಐಟಮ್ ನಿನ್ನ ಲಾಸ್ಟ್ ಬೋಟ್ ಐಟಮ್ ನಿನ್ನ ಅವು ಏನೋ ಪಾತಿರ್ರಿ ಬಣ್ಣ ಪಾತಿರ್ರಿ ಬನು
ಏನ ಒಂದು ಮೊಬೈಲ್ ತೀರ್ ಹೋಯ್ತು ಅಂಚೆ ಮೊಬೈಲ್ ಹಂಗ ಅಗತ್ಯ ಮಾರೆ ಯಾನ್ ಬೆಚ್ಚಾತೆ ಒಟ್ರಾಸಿ ಬೆಚ್ಚಾತೆ ಗೊತ್ತಾನದ ನೀ ಬುಡ್ಪ ನಿಜ ಬನ್ನ ಆತೆ 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 ಬುಡ್ಪ ನಿಜ ಬನ್ಲೆ ಏರ್ನ ಬಿಡೋಡು ಬನ್ಲೆ ಏರ್ನ ಬಿಡೋಡು ನಿನ್ನ ಲವರ್ ಯಾನ್ ಲವ್ ಮಾಡ್ತಂದ್ರೆ ಆತೆ ಫೈನಲ್ ಎನ್ನ ಲವರ್ ಇಜ್ಜಿ ಮಾರೆ ಎನ್ನ ಲವರ್ ಇತ್ತನೆ ಬಿಡೋಡು ಸಾ ಈ ಲಾಟ್ ಬಿಡೋಡ್ಚಿ ಈ ಕಿರಣ್ ಆತ ಓಕೆ ನಾನು ಕಿರಣ್ ಅಂದೆ ಕಿರಣ್ 100%. ನಿನ್ನ ಲವರ್ ನೀ ಬಿಡು ಯಾನ್ ಲವ್ ಮಾಡೋದಿಲ್ಲ ಇರ್ ಪೂರ ಮಾತಾಡ ಯವ್ವ ಇರ್ ಪೂರ ಬೇರೆ ಬರ್ತೇರು ಏರಿಯೋ ಮೇಡಮ್ ಮೇಡಮ್ ಓಹೋ ಮೇಡಮ್ ನ ಪಾನೆ ಇಂದು ಲವ್ತ ವಿಷಯ ಅಂದೆ ಸರಿ ಬೇಲತ್ತೆ ಹೆಂಗಿತ್ತ ಕ್ಲಿಯರ್ ಕಟ್ ನೀನು ಕಂಪ್ಲೇಂಟ್ ಕೊರೋಡಾ ಮುಂದೆ ಬೊಡ್ಚೈತಿನಿಗೆ ಬಾರಿ ರಾತೊಂದುಲ್ಲ ರಾತ್ ಒಡೆ ಮುಟ್ಟ ರಾಪೋತು ಪ್ಯಾನ್ ಕಾಮಿಡಿ ಮಾಡ್ತಂದಿಲ್ಲ ಗೊತ್ತಾವಂದಿಜ್ಜ ಯಾನವೇ ಸತೀಶ್ ಪಾತ್ರ ಅಂದುಲ್ಲೆ ಎನ್ನ ಕಂಟಲ್ಡ್ ದಪ್ಪ ಚೈನ್ ಉಂಡು ಅವು ಚೈನ್ ಪೋಡಿವ ಅಲ್ಲ ಸತೀಶ್ ಅಂಕ ಶ್ರೀಸಾಯಿ ಒಂಜಿ ಅವ್ರಿಗೆ ಗೊತ್ತೇನು ಕೈಯೆಲ್ಲ ಗೊತ್ತಿದ್ದೆ ನಂಗೆ ನಾಯ್ದ ಸಂಕಲೆ ದೂತನ ಸಂಕಲೆ ಇಜ್ಜಿ ಅವೇ ತಪ್ಪಲ್ದಿನಿ ನಾಯ್ದ ಸಂಕಲೆ ತೂತಂಡ ಆತ ದಪ್ಪದ ಚೈನ್ ಎರಡುಂಡು ಆ ಚೈನ್ ಡೇ ñರ್ಕಲ್ ಬರಂಡು ತೆಂಗಿದ್ದ ಆಪಣಿತ್ತೆ ಬಿಡು ಬಿಡು ಎನ್ನ ಬಿಡು ಎನ್ನ ನೀ ಬಿಡು ಮುಡ್ಚಿ ಈ ಒಟ್ಟಾರೆ ಪಾತ್ರ ಮುಡ್ಚಿ ಆ ಪರ್ಮಿಗೆ ನಿನ್ನ ಲವರ್ ನೀ ಬಿಡು ಯಾನ್ ಪತ್ತೋಪ ಐಟ್ಲ ನಿಕ್ಕಿತ್ತ ಮುಲ್ಪ ಕೊಲ್ಪುಡು ಒಡೆ ಪತ್ತೋಪರಿಂದ ಅದಾ ಅಚಾನ ಉಂಡುಂದಾಡು ಬಿಡು ಲವ್ ಕನ್ಫರ್ಮ್ ನಿನ್ನ ಲವ್ ಕನ್ಫರ್ಮ್ ಎಡ್ಡ ಹುಡುಗೇನೆ ಆಜಾಜಿ ಲವ್ ದೀತೀನಿ ಅಲ್ಪ ಅತ್ತೆ ಪತ್ತೆದ ಬರ್ತೀನಿ ಲವ್ ಇಚ್ಚಿದ ಪತ್ತೆದ ಬರ್ತೀನಿ ಕಾಯುತ್ತಿರುವೆ ಒಡೆ ಒಳ್ಳೆ ಬಸ್ ಸ್ಟ್ಯಾಂಡ್ ಹೋದ್ರಿ ಕಾಯುತ್ತಿರುವೆ ಏನಕ್ಕೆ ಮಾಡ್ತೀನಿ ಕಾಯುತ್ತಿರುವೆ ಮರಲ ನಿಕ್ ಏರ್ಟೆಲ್ ಇಜಿನ ಜಿಯೋದೆಲ್ಲ ಪಾಡು ಮಾರ ನಿಕ್ ಒಂದು ಕಾಯುತ್ತಿರೋದು ಹೇಗೆ ಭಜನೆ ಮಾಡಿ ಒಂದು ಕಾಯುತ್ತಿರೋದು ಹೇಗೆ ಎನ್ನ ಒಂದಕ್ಕೆ ಮೋಸ ಮಾಡ್ತಂದಲ್ಲ ಎನ್ನ ಮನಸ್ಸಿಗೆ ದೊಂಕೊಂದುಲ್ಲ ಕಾಯುತ್ತಿರ ಬೆಚ್ಚಾಪುಂಡಿ ಯಾರಿದ್ದ ಬುಲ್ಪೆ ಗೊತ್ತುಂಟಾ ಯಾರಿದ್ದ ಬುಲ್ಪೆ ಅದೇ ಬುಡಿಯಾ ಯಾರೇ ಬಿಡು ಬಕ್ಕ ಇತ್ತನೆ ಬಿಡು ಏನ ಬಿಡ್ತೀನಿ ಮಾರ ಲವ್ ನಿನ್ನ ಲವ್ ಬಿಡು ಲವ್ ಬಿಡು ಮಣಿಪಾಲ್ ಲವರ್ ಇಚ್ಚಾರ ಮಾರ ಅಂದ ಬಕೋಲ್ ಪಡಿಬಿದ್ರುಂಡಾ ಪಡುಬಿದ್ದಿರ್ ಏರ್ ಮಾರ ಪಡುಬಿದ್ರಿಗೆ ಏರ್ ಪೋಪಿನಿ ಬಕ ಈ ಮಣಿಪಾಲ್ ಇಜ್ಜಿ ಬಂಡ ಕೂಡ ಪಡಿಬಿದ್ರುಂಡ ಗೆನ್ಯಾನ್ ಮಣಿಪಾಲ್ ಇಜ್ಜಿ ಮಂದಿ ಯಾನಿಪ್ಪು ಮಣಿಪಾಲ್ ಅತ್ತೆ ಪಡುಬಿದ್ದಿಲ್ಲ ಏನ ತೆಲ್ಪುನೇ ಇಲ್ಲ ಯಾನೇನ ಗಮ್ಮತ್ ಅಲ್ಪುನಿ ಈ ಜಪ್ಪನೆ ಗಂಟೆ ಬರ ನನಗೆ ಬರೋಂದುಂಡು ಜಪ್ಪನೆ ಗಂಟೆಗೆ ಜಪ್ಪನೆ ಗಂಟೆ ಜಪ್ಪನು ಪಂದ್ರ ಸಾಧ್ಯ ಅಲ್ಲ ಅಂಜನವೇ ಈ ಬಿಡು ಈ ಬಿಡು ಏನ ಹುಡುಗಿನಿ ಹೆಂಗ್ ಗೊತ್ತು ಈ ಬಿಡು ಅಲ್ಲೇನ್ ಬಿಡು ಏರ್ನ ಹುಡುಗಿನಿ ಮಾರ ಅಂಚ ಮಲ್ಲೇಜಿ ಕಿರಣ್ ನಮಸ್ತೆ ಕಿರಣ್ ನಮಸ್ತೆ ಯಾನ್ ಕಾರ್ತಿಕ್ ಬಂದೆ ಸ್ಪಂದನ ಟಿವಿ ಹಿಡ್ದು ಕಿರಿಕಿರಿ ಮಸ್ಕಿರಿ ಕಾರ್ಯಕ್ರಮ ಕಾಲ್ ಮಾಡ್ತಂದುಲ್ಲ ಓಕೆ ಸರ್ ಓಕೆ ಬಕ್ ಎಂಚೋಲ್ಲರೆ ಓಕೆ ಸರ್ ತೊಂದ್ರೆ ಸರ್ ಅಂಕಲ್ ಮಲ್ತೀನಿ ಪ್ರಾಂಕ್ ಅವೇ ಓಕೆ ಸೊ ಇನ್ನ ನಂಬರ್ ಕೊಡ್ತೀನಿ ಪ್ರಕಾಶ್ ಎಸ್ ಡಿಸೋಜ ಓಕೆ ಸೊ ಅಂಚಾದ ಇರ ನಾನು ಚೂರ್ ಪ್ರಾಂಕ್ ಮಾಡಿ ಬರಫಂಡರಪ್ಪ ಓಕೆ ಸರ್ ಸೊ ಬೇಜಾರ್ ಮಾಡ್ಕೊಡ್ಸಿ ಇರ್ ಪಾಪ ಮಸ್ತ್ ಬಿಜಿ ಇಲ್ಲರ ಅಂದದೆ ಮಸ್ತ್ ಬಿಜಿ ಇಲ್ಲರ ಅಂದೆ ಚೂರ್ ಬಿಜಿ ಇಲ್ಲ ಸರ್ ಐಕೆ ಬನ್ನಿ ಓಕೆ ಆಲ್ ದಿ ಬೆಸ್ಟ್ ಇರ್ನ ಲವ್ಕ್ ಲವ್ ಎಲ್ಲ ಇದೆ ಸರ್ ಓಕೆ ಮಲ್ಲೇಜಿ ಇತ್ತನಲ್ಲ ಮಲ್ಲೇಜಿ ಕೂಡ ಮಲ್ಪ್ಲೆ ಓಕೆ ಓಕೆ ಬಾಯ್
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಕಿರಿಕಿರಿ ಮಸ್ಕಿರಿ ಎಪಿಸೋಡ್. ಆ್ಯಂಡ್ ತುಂಬಾ ಖುಷಿ ಆಯಿತು, ಯಾಕಂದರೆ ತುಂಬ ಜನರಿಗೆ ನಾವು ಪ್ರ್ಯಾಂಕ್ ಮಾಡ್ತಾ ಇರ್ತೇವೆ. ಸೊ ಓಕೆ, ಸೊ ಕೆಲವೊಮ್ಮೆ ಯೂಟ್ಯೂಬ್ನಲ್ಲಿ ಈ ಒಂದು ಪ್ರೋಗ್ರಾಮ್ ಕೂಡ ನೋಡ್ಬೋದು, ಯಾಕಂದರೆ ತುಂಬ ಜನ ಮಿಸ್ ಮಾಡ್ತಾರೆ. ಕೆಲವರು 1 ಗಂಟೆಯಿಂದ 1:30 ತನಕ ನೋಡ್ಲಿಕ್ಕೆ ಆಗಲ್ಲ ಸರ್, ನಮಗೆ ಏನಾದರೂ ಬೇರೆ ಸೊಲ್ಯೂಷನ್ಸ್ ಇದೆಯಾ ಅಂತ. ಸೊ ಎಲ್ಲ ಎಪಿಸೋಡ್ಸು ನಿಮಗೆ ಯೂಟ್ಯೂಬ್ನಲ್ಲಿ ಕೂಡ ಇದೆ. ಸೊ ಯೂಟ್ಯೂಬ್ನಲ್ಲಿ ಕೂಡ ಈ ಒಂದು ಎಪಿಸೋಡ್ಸನ್ನು ನೋಡ್ಬೋದು. ಸೊ ಫ್ರೆಂಡ್ಸ್ ಅವರ ನಂಬರನ್ನು ಕೂಡ ಕಳಿಸ್ಬೋದು ಈ ಒಂದು ವಾಟ್ಸಪ್ ನಂಬರ್ಗೆ. ತುಂಬಾ ಖುಷಿ ಆಗುತ್ತೆ ಈ ಒಂದು ಎಪಿಸೋಡ್ನಲ್ಲಿ ಕಿರಿಕ್ ಮಾಡಲಿಕ್ಕೆ. ಓಕೆ, ಸೊ ಇದೇ ರೀತಿಯಾಗಿ ಪ್ರ್ಯಾಂಕ್ ಮಾಡ್ತಾ ಇರ್ತೇವೆ. ಸೊ ಇನ್ನು ಬರೋದು ನೆಕ್ಸ್ಟ್ ಸಂಡೇ. ಸೊ ಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ ಟಿವಿ. ಬಾಯ್.